ಇನ್ಸ್ಪೆಕ್ಟರ್ ಸಂದೇಶ್ ಕಡೆಯಿಂದ ಮತ್ತೆ ಪೊಲೀಸ್ ಇಲಾಖೆ ಕಡೆಯಿಂದ, ಮಂಗಳೂರು ಪೊಲೀಸ್ ಇಲಾಖೆ ಅದ್ರಲ್ಲಿ ಎಲ್ಲರೂ ಬರ್ತಾರೆ. ನಂಗೆ ಥ್ರೆಟ್ ಇದೆ, ನಾನು ಆದ್ರಿಂದ ನಾನು ಹೋಗಲ್ಲ. ಅವ್ರು ರಕ್ಷಣೆ ಕೊಡುದಾದ್ರೆ ನಾವು ಹೋಗ್ತೀವಿ. ಇನ್ನೊಂದು ಅವರು ನಮ್ಗೆ ಏನಂದ್ರೆ ಇನ್ಕ್ವೈರ್ ಮಾಡ್ತೀನಿ ಅಂತ ಹೇಳ್ತಾರೆ. ನಂಗೆ ಅದ್ರಲ್ಲಿ ನ್ಯಾಯ ಸಿಗುದಿಲ್ಲ ಅಂತ 100% ಗೊತ್ತಿದೆ. ಇದು ಅದೇ ವಿಲೆ ಮಾಡ್ತಾರೆ, ಮತ್ತು ನಿಮ್ಮನ್ನು ವಿಲೆದ ಅವರನ್ನು ವಿಚಾರಿಸಿದ ವಿಲೆ ಅಂತಾರೆ. ಇದು ಗೃಹ ಮಂತ್ರಿ ತನಕನೂ ಹೋಗಿದೆ, ಮಹಿಳಾ ಆಯೋಗಕ್ಕೂ ಹೋಗಿದೆ. ಈಗಿನ ನಮ್ಗೆ ಉನ್ನತ ಅಧಿಕಾರಿ, ಬೆಂಗಳೂರಿನಿಂದ ಉನ್ನತ ಅಧಿಕಾರಿ, ಅದು ಪೊಲೀಸ್ ಇಲಾಖೆ ಆಗ್ಬೋದು, ಯಾವುದೇ ಇಲಾಖೆ ಆಗ್ಬೋದು, ಲೇಡಿ ಆಗ್ಬೋದು, ಯಾವುದೋ ಒಂದು ಇಲಾಖೆಯಿಂದ ಉನ್ನತ ಅಧಿಕಾರಿಯ ಮಟ್ಟದಿಂದ ನಮ್ಮನ್ನು ತನಿಖೆ ಮಾಡ್ಬೇಕು, ನನ್ನನ್ನು ಇನ್ಕ್ವೈರ್ ಕರಿಬೇಕು. ಅಷ್ಟೇ ಹೊರತು ನಮ್ಮ ಮಂಗಳೂರು ಪೊಲೀಸ್ ಇಲಾಖೆ ಕಡೆಯಿಂದ ನಮ್ಗೆ ಭರವಸೆ ಇಲ್ಲ, ನಾವು ಹೋಗುದು ಇಲ್ಲ. ಮ್ಯಾಮ್ ಮಾತ್ರ ಮಗದೊಮ್ಮೆ ಹೋಗಿ ಅಂದಿದ್ದಾರೆ, ಅವ್ರು ಹೋಗಿ ಅಂದಿದ್ದಕ್ಕೆ ನಮ್ಗೆ ರಕ್ಷಣೆ ಕೊಡ್ಬೇಕು. ಅಲ್ಲ, ನಿಮ್ಗೆ ಮಂಗಳೂರು ಪೊಲೀಸ್ ಕಮಿಷನರ್ ಸುದೀಪ್ ಕುಮಾರ್ ರೆಡ್ಡಿ ಆಗ್ಲಿ ಅಥವಾ ಎಸಿಪಿ ಶ್ರೀಕಾಂತ್ ಆಗ್ಲಿ ಅವ್ರ ಮೇಲೆ ನಂಬಿಕೆ ಇಲ್ವಾ? ತನಿಖೆಯಲ್ಲಿ ಅವ್ರ ತನಿಖೆಯಲ್ಲಿ ನಂಬಿಕೆ ಇಲ್ಲ. ಯಾಕೆ ನಂಬಿಕೆ ಇಲ್ಲ ಅಂದ್ರೆ 1 ವರ್ಷದಿಂದ ನಾವು ಅವ್ರ ಹತ್ರ ಹೋಗಿದ್ದೆಷ್ಟು, ಹತ್ತಿದ್ದೆಷ್ಟು, ಕೇಳಿದ್ದೆಷ್ಟು, ನಮ್ಮ 2 ಸಲ ನಮ್ಮ ಹುಡುಗನನ್ನು ಹೊಡೆದು ಹಾಕಿದ್ದೆಷ್ಟು, ನಮ್ಮ ಬ್ಯಾಂಕ್ ಅಕೌಂಟ್ ಸೀಜ್ ಮಾಡಿದ್ದೆಷ್ಟು, ನಮ್ಮನ್ನು ಚಲನವಲನ ಗುರುತಿದೆಷ್ಟು, ನನ್ನ ಮನೆಗೆ ನನ್ ಕರೆಗೆ ಫೋನ್ ಬಂದ್ರೆ ಅವ್ರಿಗೆ ವಾಪಸ್ ಫೋನ್ ಮಾಡೋದು, ಏನ್ ಇದೆಲ್ಲ ನಮ್ಗೆ ಯಾವ ಆಧಾರದ ಮೇಲೆ ನಾವು ಹೋಗ್ಲಿ ಅಂತ ನೀವೇ ಯೋಚಿಸ್ಬೇಕು. ಈಗ ಮೊನ್ನೆ ಅವರನ್ನು ಆರೋಪ ಮಾಡಿದ್ರು, ಸುಳ್ಳು, ಅವರ ಸಂದೇಶ ಸರಿಯಾಗಿದ್ದಾರೆ, ಅವರು ಸರಿಯಾಗಿ ಕೆಲಸ ಮಾಡ್ತಾರೆ, ನೀವು ಹೇಳ್ತಿರೋದು ಸುಳ್ಳು ಅಂತ ಒಂದು ಆರೋಪವನ್ನು ಮಾಡ್ತಾರೆ. ಅದರ ಸತ್ಯಾಸತ್ಯತೆ ಏನು? ಪ್ರಫುಲ್ಲ ನನ್ನ ಅಕ್ಕ, ಅವ್ರ ಸಂದೇಶನ ಇವಾಗ ಒಳ್ಳೆಯವ್ರಂತ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಈ ಪ್ರಫುಲ್ಲನಿಗೋಸ್ಕರ ಅವಳನ್ನು ತೃಪ್ತಿ ಪಡಿಸ್ಲಿಕ್ಕೋಸ್ಕರ ಮೂಡುಬಿದ್ರೆ ಸ್ಟೇಷನ್ ಅಲ್ಲಿ ಅಂಗಳಕ್ಕೆ ಬಂದು 3 ಸ್ಟಾರ್ ಆಫೀಸರ್ ಒಬ್ರು ಅಂಗಳಕ್ಕೆ ಇಳ್ದು ತನ್ನ ಕರ್ತವ್ಯನು ಬಿಟ್ಟು ಅಂಗಳಕ್ಕೆ ಬಂದು ಅವಳನ್ನು ಮೇಯಿ ಮುಟ್ಟಿ ನಮ್ಗೆ ಹೊಡೆದು ಆ ಬಾಯಿ ಬಂದಾಗಿ ಹೊಲಸು ಅದೇ ಲೈಂಗಿಕ ಕಿರುಕುಳ ಆದಂತ ಮಾತು, ಹೊಲಸು ಮಾತು, ಜಾತಿ ನಿಂದನೆ ಹೇಳುವಾಗ ಅವಳಿಗೆ ತೃಪ್ತಿ ಆಗಿರ್ತದೆ. ಆವಾಗ ಅವಳು ಇನ್ಸ್ಪೆಕ್ಟರ್ ಸಂದೇಶ್ ಸರ್ ಒಳ್ಳೆಯವ್ರಂತಲೇ ಹೇಳ್ಬೇಕಾಗತ್ತೆ ಅಲ್ಲಿ. ಆಮೇಲೆ ಇನ್ಸ್ಪೆಕ್ಟರ್ ಸಂದೇಶ್ ಒಳ್ಳೆಯವರ ಕೆಟ್ಟವರ ಅಂತ ಹೇಳಿ ಕೋರ್ಟ್ ತೀರ್ಮಾನ ಮಾಡುತ್ತೆ. ನಾನು ಆರೋಪ ಮಾಡಿದೆ ಅಷ್ಟೇ, ನಾನು ಅವರನ್ನು ಅಪರಾಧಿ ಅಂತ ಹೇಳಿಲ್ಲ. ಅವರನ್ನು ಇನ್ವೆಸ್ಟಿಗೇಷನ್ ಮಾಡ್ಬೇಕು, ಅದಕ್ಕಿಂತ ಮುಂಚೆ ಅವರನ್ನು FIR ಹಾಕಿ ಒಳಗ್ ಹಾಕ್ಬೇಕು, ಅರೆಸ್ಟ್ ಮಾಡ್ಬೇಕು. ಈಗ ನಿಮ್ಮ ಪರ್ಸನಲ್ ಅಜೆಂಡಾ ಅಂದ್ರೆ ಪರ್ಸನಲ್ ಪ್ರಾಬ್ಲಮ್ ಅನ್ನು ಪೊಲೀಸ್ ಸ್ಟೇಷನ್ ತನಕ ಹೇಳ್ತಿದ್ದೀರಿ ಅಂತ ಒಂದು ಆರೋಪ ಇದೆ. ಇಲ್ಲ, ಅದಕ್ಕೆ ಸತ್ಯ ದೂರ. ನನ್ಗೇನ್ ಪರ್ಸನಲ್ ಇದ್ರಲ್ಲಿ ಪ್ರಾಬ್ಲಮ್ ಇಲ್ಲ. ಇದು ನಮ್ಮ ಅಕ್ಕನ ಕೌಟುಂಬಿಕ ಕಲಹ. ನಾನ್ ನ್ಯಾಯ ಕೇಳಲು ಹೋಗಿದ್ದು, 16 ವರ್ಷದ ಹುಡುಗ, ತಂದೆ ಅನ್ಫಿಟ್, 16 ವರ್ಷದ ಹುಡುಗನ್ಗೆ ನ್ಯಾಯ ಕೇಳಲಿಕ್ಕೆ ಹೋಗಿದ್ದು ಆಸ್ ಎ ನಮ್ಮ ಫ್ಯಾಮಿಲಿ ವಿಷಯಕ್ಕೋಸ್ಕರ. ಅಲ್ಲಿ ನನ್ಗೆ ಪರ್ಸನಲ್ ಬರಲ್ಲ. ಅಲ್ಲಿ ಏನಾದ್ರು ಸಣ್ಣ ವಿಷಯ ಇದ್ರೆ ಅವರೇ ಯೋಚಿಸ್ಬೇಕಿತ್ತು. ಇದು ಕಾನ್ಸ್ಟೇಬಲ್ ತೀರ್ಪು ಕೊಡೋದು ವಿಚಾರ. ಅಲ್ಲಿ ಅವ್ರು ಏನ್ ಮಾಡ್ಬೇಕಿತ್ತು, ನೀವು ಕೋರ್ಟಿಗೆ ಹೋಗಿ ಇಲ್ಲಾಂದ್ರೆ ನೀವು ಚೆನ್ನಾಗಿರಿ ಅಂತ ಹೇಳಿ ಕಳಿಸ್ಬೇಕಿತ್ತು. ಆಮೇಲೆ ಪರ್ಸನಲ್ ವಿಷಯ ಅಂದ್ರೆ ಏನ್ ಬರುತ್ತೆ, ನನ್ಗೇನು ಇನ್ಸ್ಪೆಕ್ಟರ್ ರಿಲೇಷನ್ ಅಲ್ಲ, ನನ್ನ ಅಕ್ಕ ಅಷ್ಟೇ ರಿಲೇಷನ್. ನನ್ನ ಅಕ್ಕನಿಗೂ ನನ್ಗೇನದು ಹೊಡೆದಾಟ ಆಗಿದ್ರೆ ಅದು ಪರ್ಸನಲ್ ಅಂತ ಒಪ್ಕೊಳ್ತೀನಿ. ನನ್ಗೆ ಎಲ್ಲಿ ಹೊಡೆದಿದ್ದು, ನನ್ನ ಮಕ್ಳಿಗೆ ಹೊಡೆದಿದ್ದು ಇನ್ಸ್ಪೆಕ್ಟರ್ ಸಂದೇಶ್. ಯಾವುದೇ FIR ಇಲ್ಲದೆ, ಯಾವುದೇ ಗಲಾಟೆ ಇಲ್ಲದೆ. ಒಂದು ಅಕ್ಕನು ಇದು ಮಾಡಿದ್ರು, ಆರೋಪ ಮಾಡಿದ್ರು, ತಮಿಳುನಾಡಲ್ಲಿ ಮತ್ತೆ ಬೆಂಗಳೂರಲ್ಲಿ 3 ಕಡೆಯಿಂದ ಮೇಲೆ ಕೇಸ್ ಇದೆ ಅಂತ. ಅದರ ಬಗ್ಗೆ ನಮ್ಮ ಅಕ್ಕ ವಿಧಾನಸೌಧದಲ್ಲೂ ಕೇಸ್ ಇದೆ ಅಂತಾಳೆ, ಡಿಲ್ಲಿಯಲ್ಲೂ ಅಂತಾಳೆ. ಅದನ್ನೆಲ್ಲ ನನ್ಗೆ ಅದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ಆಗಲ್ಲ. ಅವಳ ಹತ್ರ ಡಾಕ್ಯುಮೆಂಟ್ಸ್ ಕೇಳ್ಬೇಕು. ಇನ್ನೊಂದು ಧರ್ಮಸ್ಥಳ ಕೇಸಲ್ಲಿ ಒಬ್ಬಳು ಮ್ಯಾಜಿಕ್ ಆಂಟಿ ಅಂತ ಅಜ್ಜಿ ಅಂತ ಬಂದಿತ್ತು. ಆ ಅಜ್ಜಿಗೂ ಇವಳಿಗೂ ರಿಲೇಷನ್ ಅದು ಇದೆ ಅಂತ ಎಣಿಸ್ಕೊಳ್ತೀನಿ. ಯಾಕಂದ್ರೆ ನನ್ಗೆ ಆ ತರ ಮಾತಾಡ್ಲಿಕ್ಕೆ ಅವಳ ಮಾತಿಗೆ ಸ್ಪಷ್ಟತೆ ಇಲ್ಲ. ಮ್ಯಾಜಿಕ್ ಪ್ರಫುಲ್ ಅಂತಲೇ ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇನ್ಸ್ಪೆಕ್ಟರ್ ಒಟ್ಟಿಗೆ ಸೇರ್ಕೊಂಡಿದ್ರಿಂದ ಅವರನ್ನು ಏನು ಸೇಫ್ ಮಾಡ್ಬೇಕು. ಇವಾಗ ಈಗ ಈ ವಿಷಯದಲ್ಲಿ ನನ್ನ ಅಕ್ಕ ಬರುವುದೇ ತಪ್ಪು. ಈಗ ಅವ್ರು ಬಂದಿದ್ರಿಂದಲೇ ಸಮಸ್ಯೆ, ಅವರಿಗೆ ಸಮಸ್ಯೆ, ನನ್ಗಲ್ಲ. ನಾನು ಆರೋಪ ಮಾಡೋದಿರೋದು ಇಲ್ಲಿ ಇನ್ಸ್ಪೆಕ್ಟರ್. ನನ್ನ ಅಕ್ಕನ ಮೇಲೆ ನಾನು ಆರೋಪ ಮಾಡ್ತಿದ್ರೆ ಅದು ನಾವು ಕೋರ್ಟ್ ಕಚೇರಿ ನೋಡ್ತೀವಿ, ನಾವು ವೈಯಕ್ತಿಕ ಅಂತ ಹೇಳ್ತೀವಿ. ನನ್ಗೆ ಸಮಾಧಾನ ಇಲ್ಲ. ನನ್ಗೆ ಇವತ್ತಿಗೂ ಅವ್ರ ಮೇಲೆ ಥ್ರೆಟ್ ಇದೆ. ಅವರ ಪಟಾಲಂ ಗ್ರೂಪ್ಗಳು ಇದಾವೆ ಮೂಡುಬಿದ್ರೆಯಲ್ಲಿ. ಕಾರ್ಕಳಕ್ಕಿಂತ ಪಟಾಲ ಎಷ್ಟು ದೂರ. ನಾನು ಅವರ ಪಟಾಲಂ ಗ್ರೂಪ್ಗಳಿಗೂ ಹೇಳುದಿಷ್ಟೇ, ಕಮಿಷನರ್ಗೆ ಹೇಳುದಿಷ್ಟೇ, ಫಸ್ಟ್ ಈಗ್ಲೇ ನಮ್ಮನ್ನ ಅವ್ರ ಇನ್ಕ್ವೈರಿ ಕರೆಯೋ ಮುಂಚೆ ಅವರ ಪಟಾಲಂ ಗ್ರೂಪ್ಗಳ ಎಲ್ಲಾ ಫೋನ್ಗಳನ್ನು ಕಿತ್ಕೊಂಡು ಆ IBಗೆ ಲಾಕ್ ಹಾಕ್ಬೇಕು. ಆ ಪಟಾಲಂ ಗ್ರೂಪ್ಗಳನ್ನೆಲ್ಲ ತಗೊಂಡ್ ಬಂದು ಫೋನ್ ಎಲ್ಲ ಕಮಿಷನರ್ ಕೈ ಕೊಟ್ಟು ಅದನ್ನ ಇನ್ವೆಸ್ಟಿಗೇಷನ್ ಮಾಡ್ಬೇಕು. ಕಮಿಷನರ್ ಇಂದ ACB ಬರ್ಬಾರ್ದು, ಅಲ್ಲಿ ಪುನಃ ವಿಲಯ ಮಾಡ್ತಾರೆ. ಅವ್ರನ್ನ ಈಗ್ಲೇ ಅರೆಸ್ಟ್ ಮಾಡ್ಬೇಕು. ಯಾಕಂದ್ರೆ ಅವರು ವಿಡಿಯೋ ಹಾರ್ತಾರ, ಯೂನಿಫಾರ್ಮ್ ಇದೊಂದು ಅಫೆನ್ಸ್, ಇನ್ನೊಂದು ಆ ಮಗುವಿಗೆ ಹೇಳೋದು ಒಂದು ಅಫೆನ್ಸ್. ಮತ್ತೆ ಅವರು ಒಂದು ಆಡಿಯೋ ಕೇಳಿಪಟ್ಟೆ, ಯಾವ್ದೋ ಒಂದು ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ WC ವುಮೆನ್ ಲೇಡಿ, ಅವಳು ಇನ್ನೊಬ್ಳಿಗೆ ಸಂತ್ರಸ್ತಿಗೆ ಕಾಂಪ್ರಮೈಸ್ ಮಾಡ್ತಾಳೆ. ಅವರ ಸ್ಟೇಷನ್ ಅಲ್ಲೇ ಅವ್ರಿಗೆ ಲೇಡೀಸ್ ಗಳಿಗೆ ಸ್ಪಷ್ಟತೆ ಇಲ್ಲ, ಲೇಡಿ ಪೊಲೀಸ್ ಗಳಿಗೆ. ಇನ್ನೊಂದು ಅಲ್ಲಿ ಲೇಡೀಸ್ ಪೊಲೀಸ್ ಒಂದು ಸುಸೈಡ್ ನೋಟಿಸ್ ಅಂತ ಬರೆದು ಇಟ್ಟು ಹೋಗಿದ್ದಾಳೆ, ನನ್ಗೆ ಇನ್ಸ್ಪೆಕ್ಟರ್ ಕಾಟ ಆಗುದಿಲ್ಲ ಅಂತ. ಆ ಟೈಮಲ್ಲಿ ಮನೋಜ್ ಸರ್ ಯಾರೋ ಅವಳನ್ನು ವಿಚಾರಣೆ ಮಾಡಿ ವರ್ಗಾವಣೆ ಮಾಡಿದ್ರು, ಇಲ್ಲಿ ಬೇಡ ಪಾಪ ಅಂತ ಹೇಳಿ.
IB ಅಂದ್ರೆ ಮೂಡುಬಿದ್ರೆಯಲ್ಲಿ ಅಥವಾ ಇದು group ಅದು ಪ್ರವಾಸಿ ತಾಣ, ಗವರ್ಮೆಂಟ್ ಪ್ರವಾಸಿ ತಾಣ. ವಿಡಿಯೋ ತೋರಿಸಿ ಮೇಡಮ್ ಅವ್ರಿಗೆ ಹೇಳಿ, ವಿಡಿಯೋ ಐಬಿದ್ದು. ಅಲ್ಲಿ ಒಂದು ಪ್ರವಾಸಿ ತಾಣ ಇದೆ. ಆ ಪ್ರವಾಸಿ ತಾಣದಲ್ಲಿ ಇವರ ಪಟಾಲಂ ಗ್ರೂಪ್ ಹೋಗಿ ಭ್ರಷ್ಟಾಚಾರ ನಡೆಯುದು. ಆ ಪಟಾಲಂ ಗ್ರೂಪ್ ಅಲ್ಲಿ ಒಬ್ಳು ಲೇಡಿ ಬರ್ತಾಳೆ. ಮೂಡುಬಿದ್ರೆ IB. ಆ ಲೇಡಿ ಬರ್ತಾಳೆ. ಈಗ ಈ ಲೇಡಿ ಸೇರ್ಕೊಂಡಿದ್ದಾಳೆ, ಯಾರು ಮ್ಯಾಜಿಕ್ ನಮ್ಮ ಪ್ರಫುಲ್ಲ. ಆಮೇಲೆ ಇದು ಸಂದೇಶ್ ಸರ್ದು ಭ್ರಷ್ಟಾಚಾರದ ಗ್ರೂಪ್ ಕೂಪನೆ ಕರ್ಮಕಾಂಡ ಮತ್ತು ಕಾಮಕಾಂಡ ಅಲ್ಲಿಂದಲೇ ನಡೆಯುದು. ಆಮೇಲೆ ಸ್ಟೇಷನ್, ಮೂಡುಬಿದ್ರೆ ಸ್ಟೇಷನ್, ಅಲ್ಲೊಂದು ಏನ್ ಕೇಸ್ ಬರ್ಲಿ ಅಲ್ಲಿ ಸ್ಥಳ ಮಾಜರು ಏನಕ್ಕಿದ್ರೆ ಈ ಪಟಾಲಂ ಗ್ರೂಪೇ ಹೋಗುದು. ಅಲ್ಲಿ ಏನಾದ್ರೂ ಯಾರ ಮನೆಗೆ ಹೋಗ್ಬೇಕಾದ್ರೆ ಈ ಪಟಾಲಂ ಗ್ರೂಪೇ ಹೋಗುದು. ಇವ್ರದೇ ಒಂದು ತುಗಲಕ್ ದರ್ಬಾರು. ಈ ಪಟಾಲಂ ಗ್ರೂಪ್ ಮತ್ತು ಈ ಸಂದೇಶ್ ಇವ್ರದೇ ಗ್ರೂಪ್, ಇವ್ರದೇ ಒಂದು ತಾಲೂಕು, ಅದೊಂದು ತಾಲೂಕು. ಮೂಡುಬಿದ್ರೆ ಸ್ಟೇಷನ್ ಅಂದ್ರೆ ತಾಲೂಕು ತುಂಬಾ ದೊಡ್ಡದಿರ್ಬೋದು. ಆ ಸ್ಟೇಷನ್ ಅಲ್ಲಿ ಬರುವ ಕೇಸ್ಗಳಿಗೆ ಲೆಕ್ಕ ಇಲ್ಲ. ಕಾರ್ಕಳ ಇದೆ, ದೊಡ್ಡ ದೊಡ್ಡ ಮಂಗ್ಳೂರ್ ಇದೆ, ಅಲ್ಲಿಷ್ಟು ಕೇಸ್ ಬರಲ್ಲ. ಯಾಕಂದ್ರೆ ಇವರ ಪಟಾಲಂ ಗ್ರೂಪ್ ಹೋಗಿ ಕಲ್ಲು ಬಿಸಾಕುದು ಇನ್ನೊಬ್ರಿಗೆ, ಅಲ್ಲಿಂದ ಬೆಂಕಿ ಹತ್ತೋದು, ಅಲ್ಲಿಂದ ತಗೊಂಡು ಬಂದು ಇಲ್ಲಿ ಸ್ಟೇಷನ್ಗೆ ಬರುದು. ಇದು ಅದನ್ನ ಇನ್ಕ್ವೈರ್ ಮಾಡ್ಬೇಕು. ಇನ್ಕ್ವೈರಿ ನನ್ನ ಭಯಲ್ಲ ಇನ್ಕ್ವೈರ್ ಮಾಡುದು. ಮೂಡುಬಿದ್ರೆ ಸ್ಟೇಷನ್ CC ಕ್ಯಾಮೆರಾ ಚೆಕ್ ಮಾಡ್ಬೇಕು. ಅದ್ರಲ್ಲಿ ACP ಇರಬಾರ್ದು. ಅದ್ರಲ್ಲಿ ಸುಧೀರ್ ರೆಡ್ಡಿ ಸರ್ ಹತ್ರ IPS ಆಫೀಸರ್ ಇರ್ಬೇಕು, ಬ್ಯಾಂಗ್ಳೂರ್ನವರು. ಸುಧೀರ್ ರೆಡ್ಡಿ ಸರ್ ಒಬ್ರೇ ಇರಬಾರ್ದು. ಕಮಿಷನರ್ ಒಬ್ರು ಇದ್ರೆ ಅಲ್ಲೂ ನಮ್ಗೆ ವಿಲೆ ಮಾಡ್ತಾರೆ, ಎಲ್ಲಾ ಪೊಲೀಸ್ ಇಲಾಖೆ ವಿಲೆ ಮಾಡ್ತಾರೆ. ಈ ಮಂಗಳೂರು ಪೊಲೀಸ್ ಇಲಾಖೆ ನಾವು ನಂಬಲ್ಲ, ಬೆಂಗಳೂರಿಂದ ಬರ್ಬೇಕು. ನಾನ್ ಹಾಗೆ ಇವಾಗ ಎದ್ದು ಬಂದಿದ್ದೀನಿ. ಅದೇ ತರ ಎಷ್ಟು ಹೆಣ್ಣು ಮಕ್ಕಳು ಆ ಮೂಡುಬಿದ್ರೆ ಸ್ಟೇಷನ್ಗೆ ಹೋಗಿ ಅನುಭವಿಸಿದ್ದಾರೆ. ಹೆಣ್ಣು ಮಕ್ಕಳು ಲೈಂಗಿಕ ಕಿರುಕುಳ ಬಂದಿದ್ದಾರೆ. ಒಂದು ಹೆಣ್ಣು ಇವತ್ ನಾನು ಹೇಳ್ಬಲ್ಲೆ, ಒಂದು ಸಣ್ಣ ಹುಡುಗಿ 17 ವರ್ಷದ ಹುಡುಗಿ ಇಲ್ಲ ಅಂತ ಹೇಳಿ ಅಕ್ಕ ಕಂಪ್ಲೇಂಟ್ ಕೊಡ್ತಾಳೆ. ಎಲ್ಲೂ ಹೋದ್ಲು ಅಂತ ಗೊತ್ತಿಲ್ಲ. ಆಮೇಲೆ ಮೂಡುಬಿದ್ರೆ ಬಂದು ಫೋನ್ ಮಾಡಿ ಹೇಳ್ತಾಳೆ, ನನ್ನ ಹುಡುಗಿ ನಿಮ್ಮ ಮೂಡುಬಿದ್ರೆ ಸ್ಟೇಷನ್ ಲಿಮಿಟ್ ಇದ್ದು ಒಬ್ಬ ಹುಡುಗನೊಟ್ಟಿಗೆ ಓಡಿ ಹೋಗಿದ್ದಾಳೆ ನನ್ನ ತಂಗಿ ಅಂತ. ಹೌದಾ, ನಾವು ಟ್ರ್ಯಾಕ್ ಮಾಡ್ತೀವಿ ಅಂತಾರೆ ಪೊಲೀಸ್ ಇನ್ಸ್ಪೆಕ್ಟರ್ ಸಂದೇಶ್. 8 ಗಂಟೆ ರಾತ್ರಿ ತಾಯಿಯನ್ನು ಕರ್ಕೊಂಡು ಅಕ್ಕ ಬಂತಾಳೆ ಸ್ಟೇಷನ್ಗೆ. ಬಂದು ಕೇಳ್ಕೊಳ್ತಾಳೆ ನನ್ ಹುಡುಗಿ ಇಲ್ಲ ಅಂತ. ಹೌದಾ ಅಂತ ಕ್ಯಾರ್ ಮಾಡಲ್ಲ. ಒಂದು 9 ಗಂಟೆಗೆ ಒಂದು ಸಂದೇಶ್ ಒಬ್ರೆ ಬುಲಾರ ಗಾಡಿ ಓಪನ್ ಮಾಡ್ಕೊಂಡು, ಪೊಲೀಸ್ ಯಾವ್ದೋ ಗಾಡಿ ಓಪನ್ ಮಾಡ್ಕೊಂಡು ಒಬ್ರೆ ಹಿಡ್ಕೊಂಡು ಹೋಗ್ತಾರೆ. ಹೋಗಿ ತಂಗಿ ಮತ್ತು ತಂಗಿ ಒಟ್ಟಿಗಿದ್ದ ಹುಡುಗನನ್ನು ಕರ್ಕೊಂಡ್ ಬರ್ತಾನೆ. ಹುಡುಗಿಯ ಸ್ಟೇಜ್ 16ರಿಂದ 17 ಒಳಗೆ ಕರ್ಕೊಂಡ್ ಬರ್ತಾರೆ. ಕರ್ಕೊಂಡ್ ಬಂದಾಗ ಇವಳು ಅಕ್ಕನಿಗೆ ತುಂಬಾ ನೋವಾಗತ್ತೆ. 9 ಗಂಟೆ ಎಲ್ಲಿ ಹೋಗಿದ್ಯೋ ಮನೇಲಿ ಹೇಳದೆ ಅಂತ ಕೇಳ್ತಾಳೆ. ಅವಾಗ ನಾನು ಊಟಕ್ಕೆ ಹೋಗ್ತೀನಿ, ನನ್ ಮನೆಗೆ ಬರಲ್ಲ ಅಂತಾಳೆ. ಹುಡುಗಿ ಬರಲ್ಲ ಅಂತಾಳೆ. ಆಮೇಲೆ ಆ ಹುಡುಗ ಹೋಗು ಅಂತ ಬಿಡ್ತಾನೆ. ಈ ಇನ್ಸ್ಪೆಕ್ಟರ್ ಅದನ್ನು ಮಾತಾಡಲ್ಲ, ಏನೋ ಒಂದು ವರ್ಡ್ಸ್ ಹೇಳಿದಾನಂತೆ, ನಾನು ಹೇಳ್ಬಾರ್ದು, CC ಕ್ಯಾಮೆರಾ ಚೆಕ್ ಮಾಡಿಸಿ. ಆಮೇಲೆ ಈ ಅಕ್ಕ ಕರ್ಕೊಂಡ್ ಹೋಗ್ತಾಳೆ, ಮನೆಗೆ ಹೋಗಿ ಹೇಳ್ತಾಳೆ, ಅಯ್ಯೋ ನಿನ್ನ ಹೇಗೆ ಸಾಕುದು ಅಂತ. ಪಬ್ಲಿಕ್ ವಿಶ್ ಮಾಡ್ಲಿಲ್ಲ ಮರ್ಯಾದೆಗೋಸ್ಕರ. ಇನ್ನೊಂದು ಹುಡುಗಿ ಬರ್ತಾಳೆ, 16 ವರ್ಷದ ಹುಡುಗಿ. ಇವಾಗ ಅವಳಿಗೆ 17 ವರ್ಷ ಆಗುವಾಗ ಅವರ ಕೂಲಂಕುಷವಾಗಿ ತನಿಖೆ ಆಗ್ಬೇಕು, ಮತ್ತೆ ಅವರನ್ನ ಅರೆಸ್ಟ್ ಮಾಡಬೇಕು. ಕೂಲಂಕುಷವಾಗಿ ತನಿಖೆ ಮಾಡೋ ಮುಂಚೆ ಈಗ ಅವರನ್ನ ಅಮಾನತ್ ಮಾಡಿದ್ದು ಸಾಕಾಗಲ್ಲ. ಇದು ಪ್ರಥಮ ಹೆಜ್ಜೆ ಅಂತ ಹೇಳುದಲ್ಲ ನಾನು. ಇದು ಡ್ರಾಮಾ ಇವ್ರಿಗೆ ಏನಂತ ಹೇಳ್ತಾರೆ, ಒತ್ತಡಕ್ಕೋಸ್ಕರ ಮಾಡಿದ್ದಾರೆ. ಅವರನ್ನು ರಕ್ಷಿಸುವ ಸಲುವಾಗಿ ಮಾಡಿದ್ದಾರೆ. ಸುಧೀರ್ ಕುಮಾರ್ ಸರ್ ರಕ್ಷಿಸುವ ಸಲ ಮಾಡಿದ್ದಾರೆ. ಅವರನ್ನ ಅಮಾನತಲ್ಲ ಮಾಡುದು. ಈಗ FIR ಹಾಕ್ಬೇಕು. ಎಷ್ಟೋ ಜನರಿಗೆ, ಗಂಡು ಮಕ್ಳಿಗೆ, ಹುಡುಗಿರಿಗೆ, ಹೆಣ್ಣು ಮಕ್ಳಿಗೆ, ಅಜ್ಜಿಯಂದಿರಿಗೆ ಸುಮ್ಮನೆ ಅವ್ರಿಗೆ ಸಹಕರಿಸಲಿಲ್ಲ ಅಂತ ಹೇಳಿ FIR ಹಾಕ್ತಾರಲ್ಲ ಇವರು. ಈಗ ಇವ್ರಿಗೆ ಇಷ್ಟು ವಿಷಯ ಬರುವಾಗ ನನ್ ಬಾಯಿಂದ ಬರ್ತದೆ, ಆಧಾರ ಇಲ್ಲ ಅಂತಾರೆ. ಆಧಾರ ಇದೆಯೋ ಇಲ್ವೋ, ಆರೋಪ ಬಂದಿದೆ, ತಗೊಂಡೋಗಿ ಇಮ್ಮಿಡಿಯೇಟ್ FIR ಹಾಕ್ಲಿಕ್ಕೆ ಆಗಿಲ್ವೇನೋ, ಅರೆಸ್ಟ್ ಮಾಡ್ಲಿ, ಆಮೇಲೆ ಕೂಲಂಕುಷ ತನಿಖೆ ಮಾಡ್ಲಿ. ಸುಧೀರ್ ರೆಡ್ಡಿ ಸರ್ ಬರೋದೇ ಬೇಡ ಇದಕ್ಕೆ, ACP ಸರ್ ಬರೋದೇ ಬೇಡ. ಬೆಂಗಳೂರು ನಾನು ಗೃಹ ಮಂತ್ರಿಗೆ ಹಾಗೂ ಮಹಿಳಾ ಆಯೋಗಕ್ಕೆ ಹೇಳುದಿಷ್ಟೇ, ಈ ಕೇಸಿಗೆ ಈ ಇನ್ಸ್ಪೆಕ್ಟರ್ ಸಂದೇಶ್ ಸರ್ಜರ್ ಮಾಡ್ಬೇಕಾದ್ರೆ, ಮೂಡುಬಿದ್ರೆ ಸ್ಟೇಷನ್ ಮತ್ತು ಮಂಗಳೂರು ಪೊಲೀಸ್ ಇಲಾಖೆಯನ್ನು ಸರ್ಜರ್ ಮಾಡ್ಬೇಕಾದ್ರೆ ಬೆಂಗಳೂರಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಬಂದು ಯಾವ ಇಲಾಖೆನೇ ಆಗ್ಬೋದು.